ಪುತ್ತೂರು ತಾಲೂಕಿನ 45 ಸರ್ಕಾರಿ ಶಾಲೆಗಳ ಜಮೀನಿಗೆ ಇನ್ನು ಆರ್ಟಿಸಿ ಆಗಿಲ್ಲ ಎಂಬ ವಿಚಾರ ಪುತ್ತೂರು ತಾಲೂಕು ಪಂಚಾಯತ್ ಕೆಡಿಪಿ ಸಭೆಯಲ್ಲಿ ಚರ್ಚೆಗೆ ಒಳಗಾಯಿತು. ಕಂದಾಯ ಇಲಾಖೆಗೆ ಸತತ ಪತ್ರ ಬರೆಯಲಾಗಿದ್ರೂ ಇನ್ನೂ ಆಗಿಲ್ಲ ಎಂದು ಶಿಕ್ಷಣ ಇಲಾಖೆ ಆರೋಪಿಸಿದ್ರೆ ಜಮೀನು ಮಂಜೂರಾತಿಗೆ ಸಂಬಂಧಿಸಿದ ಮಂಜೂರಾತಿ ಆದೇಶ ಪತ್ರವನ್ನು ನೀಡುವಂತೆ ಕಂದಾಯ ಇಲಾಖೆ ತಾಕೀತು ಮಾಡಿತು. ತಾಲೂಕು ಪಂಚಾಯತ್ ಅಧ್ಯಕ್ಷ ರಾಧಾಕೃಷ್ಣ ಬೋರ್ಕರ್ ಅವರ ಅಧ್ಯಕ್ಷತೆಯಲ್ಲಿ ನಡೆದ ಸಭೆಯಲ್ಲಿ ಈ ವಿಷಯ ಚರ್ಚೆಗೆ ಒಳಗಾಯಿತು. 46 ಶಾಲೆಗಳಿಗೆ ಆರ್ಟಿಸಿ ಆಗದೇ ಇರುವ ಬಗ್ಗೆ 2020ರ ನವೆಂಬರ್ 2021ರ ಜನವರಿಯವರೆಗೆ 3 ಪತ್ರ ತಹಶೀಲ್ದಾರ್ ಕಚೇರಿಗೆ ಬರೆಯಲಾಗಿದೆ. ಈ ಪೈಕಿ ಸಾಜಾ ಶಾಲೆಗೆ ಆರ್ಟಿಸಿಯಾಗಿದೆ. ಉಳಿದ 45 ಶಾಲೆಗಳು ಬಾಕಿ ಇದೆ. ಈ ಬಗ್ಗೆ ತಹಶೀಲ್ದಾರ್ ಕಚೇರಿಗೆ ಮರು ಪ್ರಸ್ತಾವನೆ ಸಲ್ಲಿಸಲಾಗಿದೆ. ಇದಲ್ಲದೆ ಕಟ್ಟತ್ತಾರು, ಬೆಳ್ಳಿಪಾಡಿ, ಸಾಲ್ಮರ ಮತ್ತು ಎಟೆಡ್ಕ ಶಾಲೆಗಳ ಗಡಿ ಗುರುತಿಗಾಗಿ ಭೂ ದಾಖಲೆಗಳ ಸಹಾಯಕ ನಿರ್ದೇಶಕರಿಗೆ ಪತ್ರ ಬರೆಯಲಾಗಿದೆ ಎಂದು ಶಿಕ್ಷಣ ಇಲಾಖೆಯ ಪ್ರತಿನಿಧಿಯಾಗಿ ಸಭೆಯಲ್ಲಿ ಭಾಗವಹಿಸಿದ ಸುಂದರಗೌಡ ಹೇಳಿದರು. ಮಂಜೂರಾತಿ ಆದೇಶ ಪತ್ರದ ಪ್ರತಿಯನ್ನ ಒದಗಿಸಿದ್ರೆ ಕ್ರಮ ಕೈಗೊಳ್ಳಲಾಗುವುದೆಂದು ತಹಶೀಲ್ದಾರ್ ನುಡಿದರು. ಸೂಕ್ತ ಕ್ರಮ ಕೈಗೊಳ್ಳುವಂತೆ ಅಧ್ಯಕ್ಷರು ಸೂಚನೆಯನ್ನ ನೀಡಿದರು. ಭೂ ದಾಖಲೆಗಳ ಸಹಾಯಕ ನಿರ್ದೇಶಕರು ಉತ್ತರಿಸಿ ಶಾಲೆಗೆ ಜಮೀನು ಕಾದಿರಿಸಿ ಆದೇಶದ ಪ್ರಕರಣಗಳಿಗೆ ಆರ್ಟಿಸಿಯ 11ನೇ ಕಾಲಂನಲ್ಲಿ ದಾಖಲಿಸಲು ಭೂಮಿ ಕೇಂದ್ರಕ್ಕೆ ಮಾಹಿತಿ ನೀಡಲು ಕೋರಲಾಗಿದೆ ಎಂದರು. ತಾಲೂಕು ಪಂಚಾಯತ್ಗೆ ಸಂಬಂಧಿಸಿದ ನಿವೇಶನ, ಸ್ಮಶಾನ ಮತ್ತು ಘನತ್ಯಾಜ್ಯದ ಅಳತೆ ಕಾರ್ಯ ಮುಕ್ತಾಯವಾದ ಕೂಡಲೇ ಏಪ್ರಿಲ್ ತಿಂಗಳಲ್ಲಿ ಬಾಕಿ ಇರುವ ಶಾಲೆಗಳ ಗಡಿ ಗುರುತು ಅಳತೆ ಪ್ರಾರಂಭಿಸಲಾಗುವುದೆಂದು ಅವರು ಹೇಳಿದರು. ನಾವು ನೀವು ಅಂತ ಪ್ರಶ್ನೆ ಇಲ್ಲ. ವಿಳಂಬವಾಗಿ ನೀವು ಹೇಳಬಹುದು, ನಾನು ಅದನ್ನು ಕೇಳಬೇಕು ಅಂತ. ಯಾಕಂದ್ರೆ ನೀವು ಜವಾಬ್ದಾರಿ ಅಧಿಕಾರ ನಿಮ್ಮ ಇಲಾಖೆ ಅಂತ ಕರ್ತವ್ಯ. ಹಾಗಾಗಿ ನಾನು ಕೇಳೋದು ನೀವು ವೈಟ್ ಮಾಡಬೇಕು ಅಂತ ಇಲ್ಲ. ನೀವು ಕೇಳಿಲ್ಲ, ನಾನು ಹೇಳ್ತಾ ಇದ್ದೇನೆ ಅಂತ ಹೇಳಿ ನಮಗೆ ದೂರುಗಳು ಬಂದಾಗ ನನಗೆ ಸಾಧ್ಯ ಅಂತ ದೂರು ಬಂದಿತ್ತು. ನನಗೆ ಅಕ್ಕಿ ನಿಮ್ಮ ಕ್ವಶನ್ ಏನಿತ್ತು ಅಂತ ಹೇಳಿದ್ರೆ ಅಕ್ಕಿ ಗೋಧಿ ಸಪ್ಲೈ ಆಗಿಲ್ಲ ಅಂತ ಅದಕ್ಕೆ ನಾನು ಪೂರಕ ಮಾಹಿತಿ ಕೊಟ್ಟಿದ್ದೀನಿ ಸರ್. ಯಾಕಂತ ಹೇಳಿದ್ರೆ ಅವಾಗ ಸಪ್ಲೈ ಇರಲಿಲ್ಲ. ಅದಕ್ಕೆ ಬದಲಾಗಿ ಜಿಲ್ಲಾಧಿಕಾರಿಗಳ ಅಧ್ಯಕ್ಷತೆ ಕಮಿಟಿ ನಿರ್ಣಯ ಅಂದರೆ ಬೇರೆ ಸಪ್ಲೈ ಮಾಡಿದ್ದೇವೆ. ರಿಕ್ವೆಸ್ಟ್ ಅಂತ ಹೇಳಿದ್ರೆ ಏನು ಎಕ್ಸ್ಪ್ರೆಷನ್ ಆಗುತ್ತೆ ಅದೇ ನಮ್ಮ ಇದರಲ್ಲಿ ಬರಬೇಕು ಅನ್ನೋದು. ಸ್ಮಶಾನ ಮತ್ತು ಘನತ್ಯಾಜ್ಯ ಘಟಕ ನಿರ್ಮಿಸಲು ಅನೇಕ ಪಂಚಾಯತ್ ವ್ಯಾಪ್ತಿಯಲ್ಲಿ ಇನ್ನೂ ಜಮೀನು ಸಿಕ್ಕಿಲ್ಲ ಎಂದು ತಾಲೂಕು ಪಂಚಾಯತ್ ಕಾರ್ಯನಿರ್ವಹಣಾಧಿಕಾರಿ ನವೀನ್ ಕುಮಾರ್ ಭಂಡಾರಿ ಹೇಳಿದರು. ಸಭೆಯಲ್ಲಿ ತಹಶೀಲ್ದಾರ್ ರಮೇಶ್ ಬಾಬು, ತಾಲೂಕು ಪಂಚಾಯತ್ ಸ್ಥಾಯಿ ಸಮಿತಿ ಅಧ್ಯಕ್ಷ ಸಾಜಾ ರಾಧಾಕೃಷ್ಣ ಆಳ್ವ ಉಪಸ್ಥಿತರಿದ್ದರು.